ತುಂಬಾ ಜನರಿಗೆ ನ್ಯೂಸ್ ಚಾನೆಲ್ ಅಲ್ಲಿ ವರ್ಕ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಆದ್ರೆ ಅಲ್ಲಿ ಯಾವೆಲ್ಲ ವೇಕೆನ್ಸಿ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಹಾಗಾಗಿ ನಿಮಗೆ ಈ ಬಗ್ಗೆ ಮಾಹಿತಿ ನೀಡೋದಕ್ಕೋಸ್ಕರ ಇವತ್ತಿನ ಈ ಕಾರ್ಯಕ್ರಮ ಜೊತೆಗೆ ಸದ್ಯಕ್ಕೆ ಯಾವ ಚಾನೆಲ್ ನಲ್ಲಿ ವೇಕೆನ್ಸಿ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ನೀಡ್ತೇನೆ. ಹಾಗಾಗಿ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ. ಅದಕ್ಕೂ ಮುನ್ನ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಎಸ್, ಮಾಧ್ಯಮಕ್ಕೆ ಎಂಟ್ರಿ ಆಗಬೇಕು ಅಂತ ತುಂಬಾ ಜನರಿಗೆ ಕನಸಿರುತ್ತೆ. ಆದರೆ ಮಾಧ್ಯಮದ ಕೋರ್ಸ್ ಮಾಡಿದ್ರೆ ಮಾತ್ರ ಇಲ್ಲಿ ಜಾಬ್ ಸಿಗೋದು ಅಂತ ತುಂಬಾ ಜನ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಇಲ್ಲಿ ಬರೀ ಕೋರ್ಸ್ ಮಾಡಿದವರಿಗೆ ಮಾತ್ರ ಅಲ್ಲ, ಟ್ಯಾಲೆಂಟ್ ಇದ್ರೆ ನೀವು ಕೂಡ ಇಲ್ಲಿ ಕೆಲಸ ಮಾಡ್ಬೋದು. ಮೊದಲು ನಿಮಗೆ ಇಲ್ಲಿ ಯಾವೆಲ್ಲ ವೇಕೆನ್ಸಿಗಳು ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ. ಮುಖ್ಯವಾಗಿ ಆಂಕರ್ಸ್ ಆಗಿರ್ಬೋದು, ವಿಡಿಯೋ ಎಡಿಟರ್ಸ್, PCR, MCR, ಅಕೌಂಟೆಂಟ್, ರಿಸೆಪ್ಷನಿಸ್ಟ್, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಆಗಿರ್ಬೋದು, ಅದೇ ರೀತಿ ಕಾಪಿ ಎಡಿಟರ್, ರಿಪೋರ್ಟರ್, ಪ್ರೋಗ್ರಾಮರ್, ಹೀಗೆ ತುಂಬ ಪೋಸ್ಟ್ಗಳಿರುತ್ತೆ ಮೀಡಿಯಾದಲ್ಲಿ. ಓಕೆ, ಯಾವೆಲ್ಲ ಪೋಸ್ಟ್ಗಳಿರುತ್ತೆ ಅಂತ ಹೇಳ್ತಾ ಹೋದೆ. ಇನ್ನು ನನಗೆ ಮೀಡಿಯಾದಲ್ಲಿ ಆ್ಯಂಕರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಅವರಿಗೆ ಕೆಲವೊಂದು ಟಿಪ್ಸ್ ಇದೆ. ಸೊ ನೀವೇನಾದರೂ ಈಗ PUCಯನ್ನು ಓದ್ತಾ ಇದ್ರೆ ಡಿಗ್ರಿಲಿ ಜರ್ನಲಿಸಮ್ ಅನ್ನುವಂಥ ಒಂದು ಕೋರ್ಸ್ ಚೂಸ್ ಮಾಡಿಕೊಂಡ್ರೆ ತುಂಬ ಬೆಟರ್ ನೀವು ಜರ್ನಲಿಸಮ್ ಫೀಲ್ಡಿಗೆ ಎಂಟ್ರಿ ಆಗೋದಕ್ಕೆ. ಸೊ ಇಲ್ಲಿ ನಿಮಗೆ ಮಾಧ್ಯಮಕ್ಕೆ ಸಂಬಂಧಪಟ್ಟಂತಹ ಎಲ್ಲ ತರಬೇತಿಯನ್ನು ಕೂಡ ನೀಡ್ತಾರೆ. ನಾನು ಈ ಒಂದು ಕೋರ್ಸನ್ನು ಮಾಡಿರೋದು ಪುತ್ತೂರಿನ ವಿವೇಕಾನಂದ ಕಾಲೇಜಿನಲ್ಲಿ. ಇಲ್ಲಿ ಥಿಯರಿಗಿಂತ ಜಾಸ್ತಿ ಪ್ರಾಕ್ಟಿಕಲ್ ಆಗಿ ತರಬೇತಿಯನ್ನು ಕೊಡೋದ್ರಿಂದ ತುಂಬ ಕಲಿಬೋದು. ಓಕೆ, ನಾನು ಜರ್ನಲಿಸಮ್ ಸ್ಟೂಡೆಂಟ್, ನನಗೆ ಆ್ಯಂಕರ್ ಆಗಬೇಕು ಅಂತ ತುಂಬ ಆಸೆ ಇದೆ. ಆದರೆ ನನಗೆ ಈ ಬಗ್ಗೆ ಐಡಿಯಾ ಇಲ್ಲ, ಉಚ್ಚಾರ ಸರಿ ಇಲ್ಲ, ಧ್ವನಿ ಒಳ್ಳೆದಿಲ್ಲ ಅಂತ ವರಿ ಮಾಡ್ಕೊಳ್ತಾ ಇದ್ರೆ ಸೊ ಇನ್ನು ಮುಂದೆ ಖಂಡಿತ ಆ ವರಿಯನ್ನು ಮಾಡ್ಕೋಬೇಡಿ. ಯಾಕಂತ ಹೇಳಿದ್ರೆ ಅದಕ್ಕೂ ಕೆಲವೊಂದಿಷ್ಟು ನನಗೆ ಗೊತ್ತಿರುವಷ್ಟರ ಮಟ್ಟಿಗೆ ಟಿಪ್ಸನ್ನು ಹೇಳ್ತಾ ಹೋಗ್ತೇನೆ. ಮೀಡಿಯಾದಲ್ಲಿ ಆ್ಯಂಕರ್ ಆಗಬೇಕು ಅಂದರೆ ಫಸ್ಟ್ ನಿಮಗೆ ಸ್ಕ್ರಿಪ್ಟ್ ಬಗ್ಗೆ ಗೊತ್ತಿರಬೇಕಾಗತ್ತೆ. ಅಂದರೆ ಈಸಿಯಾಗಿ ಹೇಳೋದಾದರೆ ಮೊದಲು ನೀವು ಪೇಪರ್ನಲ್ಲಿ ಆರ್ಟಿಕಲ್ ಬರೆಯೋದಕ್ಕೆ ಕಲಿಬೇಕಾಗತ್ತೆ. ಅದಕ್ಕೂ ಮುನ್ನ ಕನ್ನಡ ಟೈಪಿಂಗ್ ಅನ್ನೋಂಥದ್ದನ್ನು ಕರೆಕ್ಟಾಗಿ ಕಲಿಬೇಕಾಗತ್ತೆ. ಆಮೇಲೆ ಕೆಲವೊಂದಿಷ್ಟು ಜನರನ್ನ ಸಂದರ್ಶನ ಮಾಡಿ ಆಗಿರ್ಬೋದು, ಅಥವಾ ಕೆಲವೊಂದಿಷ್ಟು ವಿಚಾರಗಳನ್ನು ಪಡ್ಕೊಂಡು ಅದರ ಬಗ್ಗೆ ಆರ್ಟಿಕಲನ್ನು ಬರೆಯುವಂಥದ್ದಾಗಿರ್ಬೋದು. ಸೊ ಇಲ್ಲಿ ಕೂಡ ನೀವು 10% ಮಾತ್ರ ನೀವು ಸ್ಕ್ರಿಪ್ಟ್ ಬಗ್ಗೆ ತಿಳ್ಕೊತೀರಾ. ಸೊ ನೆಕ್ಸ್ಟ್ ಏನಂತ ಹೇಳಿದ್ರೆ, ನಿಮ್ಮ ಏನು ಕಾಲೇಜಿನಲ್ಲಿ ಕಲಿತಾ ಇರ್ತೀರಾ ಅಲ್ಲಿ ಕೆಲವೊಂದಿಷ್ಟು ಪ್ರೋಗ್ರಾಮ್ಗಳು ಕೂಡ ನಡೆಯುತ್ತೆ. ಆ ಪ್ರೋಗ್ರಾಮ್ ಏನಿದೆ ಪ್ರತಿಯೊಂದು ಪ್ರೋಗ್ರಾಮ್ಗೆ ಕೂಡ ಭಾಗವಹಿಸಿ ನಿಮಗೆ ಗೊತ್ತಿರುವ ಮಟ್ಟಕ್ಕೆ ನೀವು ಸ್ಕ್ರಿಪ್ಟನ್ನು ಮಾಡೋದಕ್ಕೆ ಕಲೀರಿ. ಆ ಪ್ರೋಗ್ರಾಮಿನ ಬಗೆಗಿನ ಸ್ಕ್ರಿಪ್ಟನ್ನು ಮಾಡಿ ಕೆಲವೊಂದಿಷ್ಟು ಐಡಿಯಾ ಸಿಗುತ್ತೆ ನಿಮಗೆ ಆಗ. ಸೊ ಜರ್ನಲಿಸಮ್ ಅಂದರೆ ಟೋಟಲ್ ಆಗಿ 3 ವರ್ಷ ಆ ಒಂದು ಕೋರ್ಸ್ ಇರುವಂಥದ್ದು. ಸೊ 3 ವರ್ಷದ ಕೋರ್ಸ್ನಲ್ಲಿ ನಿಮಗೆ 6 ಸಲ ಲಾಂಗ್ ರಜೆಗಳನ್ನೋದು ಸಿಗುತ್ತೆ. ಅಂದರೆ ಒಂದು ಸೆಮ್ ಆಗಿ ಇನ್ನೊಂದು ರಜೆ ಸಿಗುತ್ತೆ. ಆ ಥರ ನಿಮಗೆ ಟೋಟಲ್ ಆಗಿ 6 ಲಾಂಗ್ ರಜೆ ಅನ್ನೋಂಥ ಸಿಗುತ್ತೆ. ಹಾಗಾಗಿ ಆ ರಜೆ ಏನಿದೆ ಅದರಲ್ಲಿ ಆಟ, ಊಟ, ಪಾಠ ಅಂತ ಹೇಳ್ಕೊಂಡು ವೇಸ್ಟ್ ಮಾಡಲಿಕ್ಕೆ ಖಂಡಿತ ಹೋಗಬೇಡಿ. ಆ ಟೈಮ್ನಲ್ಲಿ ಏನಿದೆ ಆ ಟೈಮ್ನಲ್ಲಿ ನೀವು TV ಚಾನಲ್ಗಳಲ್ಲಿ ಇಂಟರ್ನ್ಶಿಪ್ ಮಾಡಿ. ಆವಾಗ ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಆಗೋ ಟೈಮಲ್ಲಿ ಮೀಡಿಯಾ ಬಗ್ಗೆ ಆಗಿರ್ಬೋದು, ಅಥವಾ ಒಂದು ಪೇಪರ್ ಮೀಡಿಯಾದಲ್ಲಿ ಆಗಿರ್ಬೋದು, ಒಂದಿಷ್ಟು ನಿಮಗೆ ಐಡಿಯಾಗಳು ಸಿಗ್ತಾ ಹೋಗುತ್ತೆ. ಓಕೆ, ಈಗ ಸ್ಕ್ರಿಪ್ಟ್ ಆಯಿತು. ಆ್ಯಂಕರಿಂಗ್ ಹೇಗೆ ಅಂತ ಕೇಳೋದಾದರೆ ವೆರಿ ಈಸಿ. ಪ್ರತಿನಿತ್ಯ ನೀವು ಮಿನಿಮಮ್ 2 ಗಂಟೆನಾದರೂ ನ್ಯೂಸ್ ಚಾನಲ್ ನೋಡೋದಾಗಿರ್ಬೋದು. ಅವ್ರು ಹೇಗೆ ನ್ಯೂಸ್ ಪ್ರೆಸೆಂಟೇಷನ್ ಕೊಡ್ತಾರೆ, ಯಾವ ಸ್ಟೈಲ್ ಯೂಸ್ ಮಾಡ್ತಾರೆ, ನಾನು ಹೇಗೆ ಮಾಡ್ಬೋದು ಅಂತ ಕನ್ನಡಿ ಮುಂದೆ ನಿಂತು ಪ್ರಾಕ್ಟೀಸನ್ನು ಮಾಡ್ತಾ ಹೋಗಿ. ನಿಮ್ಮ ಹಾವಭಾವ ಹೇಗಿರುತ್ತೆ, ಹೇಗೆ ಚೇಂಜಸ್ ಮಾಡ್ಕೋಬೋದು ಅಂತ ನಿಮಗೆ ಆ ಟೈಮಲ್ಲಿ ಗೊತ್ತಾಗುತ್ತೆ. ಅಂದರೆ ನೀವು ಕನ್ನಡಿ ಮುಂದೆ ಮಾತನಾಡೋದ್ರಿಂದ ನಿಮಗೆ ನಿಮ್ಮ ಹಾವಭಾವ ಹೇಗಿರುತ್ತೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಸ್ಟೈಲ್ ಗೊತ್ತಾಯಿತು, ಉಚ್ಚಾರ ಸರಿ ಇಲ್ಲ ಅಂತ ಹೇಳಿದರೆ ಏನು ಮಾಡೋದು ಅಂತ ಕೇಳ್ಬೋದು ನೀವು. ಸೊ ಅದಕ್ಕೂ ಒಂದು ಟಿಪ್ಸ್ ಇದೆ. ದಿನ ನ್ಯೂಸ್ ಪೇಪರ್ ಓದೋ ಅಭ್ಯಾಸ ಮಾಡ್ಕೊಳ್ಳಿ. ಗುಣಗುಣು ಅಂತ ಮನಸ್ಸಲ್ಲಿ ನಾವು ಯೂಶ್ವಲಿ ನಾವು ಏನಂತ ಹೇಳಿದರೆ ಗುಣಗುಣು ಅಂತ ಮನಸ್ಸಲ್ಲಿ ಓದ್ತೇವೆ. ಆದರೆ ನೀವು ಆ್ಯಂಕರ್ ಆಗಬೇಕು ಅಂತ ಹೊರಟ್ರೆ ಗುಣಗುಣು ಅಂತ ಮನಸ್ಸಲ್ಲಿ ಓದೋದಕ್ಕೆ ಹೋಗಬೇಡಿ. ಜೋರಾಗಿ, ಅಂದರೆ ಎಷ್ಟು ಜೋರಾಗುತ್ತೋ ಅಷ್ಟು ಜೋರಾಗಿ ಓದ್ತಾ ಹೋಗಿ. ಹೀಗೆ ಓದ್ತಾ ಆಟೋಮೆಟಿಕ್ಲಿ ನಿಮ್ಮ ವಾಯ್ಸ್ ಅನ್ನೋಂಥದ್ದು ಚೇಂಜ್ ಆಗ್ತಾ ಹೋಗುತ್ತೆ. ಯಾವಾಗ ನಮ್ಮ ಬಾಯಲ್ಲಿ ಬರೋ ಮಾತು ಗಂಟಲು ಮೂಲಕ, ಅಂದರೆ ನಾವು ಮಾತಾಡುವಾಗ ಈ ತುಳು ಭಾಷೆಯವರು ಏನಂತಂದರೆ ತುಳುವಲ್ಲಿ ನಾವು ಮಾತಾಡುವಾಗ ಇಲ್ಲಿ ಮಾತಾಡ್ತೇವೆ, ನಾಲಿಗೆಯ ತುದಿಯಲ್ಲಿ ಮಾತಾಡ್ತೇವೆ. ಅದು ಯಾವಾಗ ಗಂಟ್ಲಿಗೆ ಬರುತ್ತಾ, ಗಂಟ್ಲಿಂದ ನಮ್ಮ ಮಾತುಗಳು ಯಾವಾಗ ಹೊರಗೆ ಬರುತ್ತೋ ಆವಾಗ ನಮ್ಮ ಉಚ್ಚಾರ ಆಗಿರ್ಬೋದು, ಧ್ವನಿ ಆಗಿರ್ಬೋದು ಎಲ್ಲಾನು ಚೇಂಜ್ ಆಗ್ತಾ ಹೋಗುತ್ತೆ. ಉಚ್ಚಾರ ಪ್ರಾಬ್ಲಮ್ ಕ್ಲಿಯರ್ ಆಯಿತು ಅಂತ ಅನ್ಕೋತೇನೆ. ಸೊ ಕೆಲವರಿಗೆ ನರ್ವಸ್ ಪ್ರಾಬ್ಲಮ್, ಎಲ್ಲರ ಮುಂದೆ ನಿಂತ್ಕೊಂಡು ಮಾತಾಡೋಕ್ಕೆ ಭಯ ಪಡ್ತಾರೆ. ಅಂಥವರಿಗೂ ಕೂಡ ಒಂದು ಸ್ಮಾಲ್ ಟಿಪ್ಸ್ ಇದೆ ನನಗೆ ಗೊತ್ತಿರುವಷ್ಟರ ಮಟ್ಟಿಗೆ. ಅಯ್ಯೋ ನನಗೆ ತುಂಬ ನರ್ವಸ್ ಆಗ್ತಾ ಇದೆ ಅಂತ ಕೂತ್ರೆ ಖಂಡಿತ ಏನು ಕಲಿಯೋದಕ್ಕಾಗಲ್ಲ. ಫೇಲ್ಯೂರ್ನಿಂದಲೇ ಪ್ರತಿಯೊಬ್ಬರು ಕೂಡ ಸಕ್ಸಸ್ ಆಗೋದು. ಸೊ ಒಂದ್ಸಲ ಹೋಗಿ ಒಂದು ಸ್ಟೇಜ್ನಲ್ಲಿ ಮಾತಾಡಿ, ಕೆಲವರು ನಗ್ಬೋದು, ಇವಳೇನಪ್ಪ ಈ ಥರ ಮಾತಾಡ್ತಾ ಇದ್ದಾಳೆ, ಭಾಷೆ ಸರಿ ಇಲ್ಲ, ಮಾತು ಅರ್ಥ ಆಗಲ್ಲ ಅಂತ ಏನಾದರೂ ಹೇಳಿದ್ರಾ, ಅದನ್ನೇ ಚಾಲೆಂಜ್ ಆಗಿ ತಗೊಳ್ಳಿ. ಪದೇ ಸ್ಟೇಜ್ನಲ್ಲಿ ನಿಂತು ಅಥವಾ ಎಲ್ಲರ ಮುಂದೆ ನಿಂತು ಧೈರ್ಯವಾಗಿ ಮಾತನಾಡಿ. ತಪ್ಪಿರಲಿ,
ಪರವಾಗಿಲ್ಲ, ಎಲ್ಲಿ ತಪ್ಪಾಗತ್ತೆ ಅದನ್ನು ನೆಕ್ಸ್ಟ್ ಟೈಮ್ ಸರಿ ಮಾಡ್ಕೋತಾ ಹೋಗಿ. 1000 ಸಲ ತಪ್ಪಾದರೂ ಕೂಡ ಪರವಾಗಿಲ್ಲ, ಆ ತಪ್ಪುಗಳಿಂದಲೇ ತುಂಬ ಕಲಿತೀರಿ. ಹೀಗೆ ಎಲ್ಲರ ಮುಂದೆ ಧೈರ್ಯವಾಗಿ ಮಾತನಾಡ್ತಾ ಹೋದರೆ ಸ್ಟೇಜ್ ನರ್ವಸ್ನೆಸ್ ಅನ್ನೋದು ಎಲ್ಲ ಒಂದು ವಿಚಾರದಲ್ಲೂ ಕೂಡ ನಿಮಗೆ ದೂರ ಆಗುತ್ತೆ. ಓಕೆ, ನನಗೆ ಆ್ಯಂಕರಿಂಗ್ ಬೇಡ, ಆದರೆ ಮೀಡಿಯಾದಲ್ಲಿ ವರ್ಕ್ ಮಾಡಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ ಎಡಿಟರ್ ಕೂಡ ಆಗ್ಬೋದು. ಆ ಜಾಬ್ಗೆ ಕೂಡ ತುಂಬ ವೇಕೆನ್ಸಿ ಇರುತ್ತೆ. ಆದರೆ ಆ್ಯಂಕರ್ ಆಗಬೇಕು ಅನ್ನೋರು ಆ್ಯಂಕರಿಂಗ್ ಆಗಿರ್ಬೋದು, ಸ್ಕ್ರಿಪ್ಟ್ ಆಗಿರ್ಬೋದು, ವಾಯ್ಸ್ ಓವರ್ ಆಗಿರ್ಬೋದು, ಹೀಗೆ ಪ್ರತಿಯೊಂದನ್ನು ಕೂಡ ಕಲ್ತರೆ ಮೀಡಿಯಾ ಫೀಲ್ಡ್ನಲ್ಲಿ ದೊಡ್ಡ ಮಟ್ಟಕ್ಕೆ ಬೆಳಿಬೋದು. ಓಕೆ, ಇವಾಗ ಜಾಬ್ ಬಗ್ಗೆ ಮಾತನಾಡೋಣ. ಫಸ್ಟ್ಗೆ ಸ್ಟೇಟ್ ಚಾನಲ್ ಬೇಕು ಅಂತ ಹೇಳಿದರೆ ತುಂಬ ಕಲ್ತಿರ್ಬೇಕಾಗತ್ತೆ. ಅದರ ಬದಲಾಗಿ ಫಸ್ಟ್ಗೆ ಲೋಕಲ್ ಚಾನಲಲ್ಲಿ ಜಾಬ್ ಮಾಡಿ ಅನುಭವ ಪಡ್ಕೊಂಡು ಅಂತಾದರೆ ನೆಕ್ಸ್ಟ್ ನಿಮಗೆ ಸ್ಟೇಟ್ ಚಾನಲಲ್ಲಿ ಕೂಡ ವರ್ಕ್ ಮಾಡ್ತಾ ಹೋಗ್ಬೋದು. ಈಗಂತೂ ಎಲ್ಲ ಕಡೆ ಮೀಡಿಯಾದಲ್ಲಿ ವೇಕೆನ್ಸಿಗಳು ಜಾಸ್ತಿ ಆಗೇ ಇದೆ. ಲೋಕಲ್ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಜಾಬ್ ಇಲ್ಲ ಅಂತ ವರಿ ಮಾಡ್ಕೊಳ್ಳೋ ಅಗತ್ಯನೇ ಇಲ್ಲ. ಟ್ರೈ ಮಾಡಿದರೆ ಖಂಡಿತ ಇದರಲ್ಲಿ ಜಾಬ್ ಸಿಗುತ್ತೆ. ಓಕೆ, ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ವಿಷಯ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಅನ್ಕೋತೇನೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಖಂಡಿತ ನಿಮ್ಮ ಡೌಟ್ ಕ್ಲಿಯರ್ ಮಾಡೋ ಕೆಲಸ ಮಾಡ್ತೇನೆ. ಒಂದು ವೇಳೆ ನೀವು ಜರ್ನಲಿಸಮ್ ಫೀಲ್ಡ್ ಅಲ್ಲ, ಆದರೆ ಆ್ಯಂಕರೇ ಆಗಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಅಂಥವರಿಗೂ ಕೂಡ ಈ ಒಂದು ವಿಚಾರ ಯೂಸ್ ಆಗುತ್ತೆ ಅಂತ ಅನ್ಕೊಳ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.